ಜ್ಞಾನಪೀಠ ಪ್ರಶಸ್ತಿ ವಿಜೇತ ಜನ್ಮದಿನೋತ್ಸವದ ಸಭೆ ನೆನಪಿನಲ್ಲಿ 18ನೇ ಕುವೆಂಪು ನಾಟಕೋತ್ಸವ ಪ್ರಪ್ರಥಮ ಬಾರಿಗೆ ಕುಂದಾಪುರದ ಬಂಡರ್ಕಸ್ ಕಾಲೇಜು ಸಂಯುಕ್ತಾಶ್ರಯದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ರಂಗಕಹಳೆ ಬೆಂಗಳೂರು 5 ದಿನಗಳ ಕಾಲ ಡಾಕ್ಟರ್ ಎಚ್ ಶಾಂತರಾಮ್ ಬಯಲು ರಂಗಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ನಾಟಕೋತ್ಸವದ ಸಂಚಾಲಕ ಓಹಿಲೇಶ್ ಲಕ್ಷ್ಮಣ ಅವರು ತಿಳಿಸಿದರು. ಡಿಸೆಂಬರ್ 25ರಂದು ಸಂಜೆ 6 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಡಾಕ್ಟರ್ ಜಯಮಾಲಾ ಉದ್ಘಾಟಿಸಲಿದ್ದು ಡಾಕ್ಟರ್ ಎಚ್ ಶಾಂತರಾಮ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಹಿರಿಯ ರಂಗಕರ್ಮಿ ಗೋಪಾಲಕೃಷ್ಣ ನಾಯರಿ, ನಾಡೋಜ ಪ್ರೊಫೆಸರ್ ನಾಗರಾಜಯ್ಯ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು. ನಾಟಕೋತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಚ್ ಶಾಂತರಾಮ್ ಮಾತನಾಡಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುವೆಂಪು ನಾಟಕೋತ್ಸವ ನಡೆಯುತ್ತಿರುವುದು ಇದು ಮೊದಲ ಬಾರಿಯಾಗಿದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ಸತ್ವ, ಭಾಷಾ ಸೌಂದರ್ಯ, ಕನ್ನಡದ ಬಳಕೆಯ ಕುರಿತು ತಿಳಿಸಿಕೊಡುವ ಉದ್ದೇಶದಿಂದ ಈ ನಾಟಕೋತ್ಸವ ಆಯೋಜಿಸಲಾಗಿದೆ ಎಂದರು. ಕಾಲೇಜಿನಲ್ಲಿ ರಂಗ ಬಯಲು ಮಂದಿರದಲ್ಲಿ ಕುವೆಂಪು ನಾಟಕೋತ್ಸವ 18ನೇ ಕುವೆಂಪು ನಾಟಕೋತ್ಸವವನ್ನು ನಾವು ಅದ್ದೂರಿಯಾಗಿ ನಾಳೆ ಶುರು ಮಾಡ್ತಾ ಇದ್ದೀವಿ. 5 ದಿನಗಳ ಕಾಲ. ಸೊ ಇಲ್ಲಿ ಎಲ್ಲರಿಗೂ ತಮಗೆ ಗೊತ್ತಿರೋ ಪ್ರಕಾರ ಒಟ್ಟು 9 ನಾಟಕಗಳು, 1 ಚಲನಚಿತ್ರಗಳಿದೆ. ಇದಕ್ಕೆ ಚೀಫ್ ಗೆಸ್ಟ್ ಆಗಿ ಸರ್ ಅಧ್ಯಕ್ಷತೆ ವಹಿಸಿರೋರು ಶಾಂತರಾಮ್ ಸರ್, ಮತ್ತು ಗೋಪಾಲಕೃಷ್ಣ ನಾಯರಿ ಅವರು ಬರ್ತಾ ಇದ್ದಾರೆ, ಮತ್ತು ಜಯಮಾಲಾ ಅವರು, ಮಿನಿಸ್ಟರ್ ಜಯಮಾಲಾ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ನೆನ್ನೆ ಕೂಡ ಈ ಸಂದರ್ಭದಲ್ಲಿ ನಾಟಕೋತ್ಸವದ ಆಮಂತ್ರಣ ಪತ್ರಿಕೆಯನ್ನ ಡಾಕ್ಟರ್ ಎಚ್ ಶಾಂತರಾಮ್ ಅವರು ಬಿಡುಗಡೆಗೊಳಿಸಿದ್ರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಾಟಕೋತ್ಸವದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎನ್.ಪಿ. ನಾರಾಯಣ ಶೆಟ್ಟಿ, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಪ್ರೊಫೆಸರ್ ಸುಮಲತಾ ಉಪಸ್ಥಿತರಿದ್ದರು.